ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ದೇವರ ವಾಕ್ಯವನ್ನು ಆಲಿಸೋಣ. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 4 ವಾಕ್ಯ 8ರಿಂದ. ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಹೀಗೆಂದು ಉತ್ತರ ಕೊಟ್ಟನು, ಜನರ ಅಧಿಕಾರಿಗಳೇ, ಪ್ರಮುಖರೇ, ನಾವೊಬ್ಬ ಕುಂಟನಿಗೆ ಮಾಡಿದ ಸತ್ಕಾರ್ಯದ ಬಗ್ಗೆ ಅವನು ಸ್ವಸ್ಥನಾದುದು ಹೇಗೆಂದು ನೀವು ನಮ್ಮನ್ನು ಇಂದು ಪ್ರಶ್ನಿಸುತ್ತಿರುವಿರಿ. ನಿಮಗೂ ಇಸ್ರೇಲಿನ ಎಲ್ಲ ಜನರಿಗೂ ಈ ವಿಷಯ ತಿಳಿದಿರಲಿ. ನಜರೇತಿನ ಯೇಸು ಕ್ರಿಸ್ತನ ನಾಮದ ಶಕ್ತಿಯಿಂದಲೇ ಈ ಮನುಷ್ಯನು ಪೂರ್ಣ ಗುಣ ಹೊಂದಿ ನಿಮ್ಮ ಮುಂದೆ ನಿಂತಿದ್ದಾನೆ. ನೀವು ಶಿಲುಬೆಗೇರಿಸಿ ಕೊಂದದ್ದು ಈ ಯೇಸುವನ್ನೇ. ದೇವರು ಅವರನ್ನು ಪುನರುತ್ಥಾನಗೊಳಿಸಿದ್ದಾರೆ. ಇವರಿಂದಲ್ಲದೆ ಬೇರಾರಿಂದಲೂ ನಮಗೆ ಜೀವೋದ್ಧಾರವಿಲ್ಲ. ಇವರ ನಾಮವನ್ನು ಬಿಟ್ಟರೆ ಈ ಧರೆಯಲ್ಲಿರುವ ಬೇರೆ ಯಾವ ನಾಮದಿಂದಲೂ ನಾವು ಜೀವೋದ್ಧಾರ ಹೊಂದಲು ಸಾಧ್ಯವಿಲ್ಲ. ಅವಿದ್ಯಾವಂತರು ಹಾಗೂ ಜನಸಾಮಾನ್ಯರು ಆಗಿದ್ದರೂ ಇವರಿಷ್ಟು ಧೈರ್ಯಶಾಲಿಗಳಾಗಿರೋದನ್ನು ಕಂಡು ಸಭೆಯ ಸದಸ್ಯರು ಚಕಿತರಾದರು. ಯೇಸುವಿನ ಸಂಗಡಿಗರೆಂದು ಇವರು ಗುರುತು ಹಚ್ಚಿದರು. ಅನಂತರ ಪ್ರೇಷಿತರನ್ನು ಒಳಗೆ ಕರೆದು, ಇನ್ನು ಮುಂದೆ ಯೇಸುವಿನ ಹೆಸರೆತ್ತಿ ಮಾತನಾಡಬಾರದು, ಬೋಧಿಸಕೂಡದು ಎಂದು ಕಟ್ಟಪ್ಪಣೆ ಮಾಡಿದರು. ಆಗ ಪೇತ್ರ ಮತ್ತು ಯೋಹಾನರು, ನಾವು ದೇವರಿಗೆ ವಿಧೇಯರಾಗಬೇಕು, ನಿಮಗೆ ವಿಧೇಯರಾಗಬೇಕು. ದೇವರ ದೃಷ್ಟಿಯಲ್ಲಿ ಯಾವುದು ಸರಿ, ನೀವೇ ನಿರ್ಣಯಿಸಿರಿ. ನಾವಂತೂ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ ವಿಷಯವನ್ನು ಕುರಿತು ಮೌನದಿಂದ ಇರಲಾಗದು ಎಂದು ಬದಲು ನುಡಿದರು. ಪ್ರಭು ಕ್ರಿಸ್ತರ ವಾಕ್ಯವೆದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲದೆ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ವಿಶ್ವಾಸ ಪ್ರಮುಖ ಪಾತ್ರ ವಹಿಸುತ್ತೆ. ವಿಶ್ವಾಸವಿಲ್ಲದ ಜೀವನ ನಾವಿಕನಿಲ್ಲದ ದೋಣಿಗೆ ಸರಿಪಡಿಸಬಹುದು. ಈ ಕೇವಲ ವಿಶ್ವಾಸ ಇದ್ರೆ ಸಾಲದು, ಬದಲಾಗಿ ಆ ವಿಶ್ವಾಸವನ್ನು ಇತರರಿಗೆ ಹಂಚುವಂತ ಒಂದು ಕೆಲಸ ನನ್ನಿಂದಾಗಬೇಕು, ನಮ್ಮಿಂದಾಗಬೇಕು. ಆದ ಕಾರಣ ಸುವಾರ್ತಿಕ ಅಂದರೆ ಸುವಾರ್ತೆ ಸಾರುವವ, ದೀಕ್ಷೆ ಪಡೆದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದೊಂದು ಹಕ್ಕು, ಇದೊಂದು ಹಕ್ಕಿನ ಕೆಲಸ. ದೀಕ್ಷೆ ಪಡೆದಂತಹ ಪ್ರತಿಯೊಬ್ಬರು ಕೂಡ ನಾವು ಸುವಾರ್ತೆಯನ್ನು ಸಾರಬೇಕು. ಈ ಸುವಾರ್ತೆ ಸಾರಲಿಕ್ಕೆ ನಮಗೆ ಯಾವೆಲ್ಲ ಲಕ್ಷಣಗಳು ಇರಬೇಕು ಎಂಬುದನ್ನು ಈ ಒಂದು ವಾಕ್ಯದ ಮುಖಾಂತರ ನಾವು ಆಲಿಸಿದೆವು. ಅದರ ಬಗ್ಗೆ ಸ್ವಲ್ಪ ನಾವು ಧ್ಯಾನಿಸೋಣ. ಪ್ರಭು ಯೇಸುವಿನ ಜೀವಿತಾವಧಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಅನೇಕ ಜನರನ್ನು ಆಕರ್ಷಿಸುತ್ತಿದ್ರು. ಅವರ ವಾಕ್ಯವನ್ನು ಕೇಳಲಿಕ್ಕೆ ಅನೇಕ ಜನರು ಬರ್ತಾ ಇದ್ರು. ಆದರೆ ಒಂದು ಸಂದೇಹ, ಇಲ್ಲಿ ಬಂದವರು ಪ್ರತಿಯೊಬ್ಬರು ಕೂಡ ವಿಶ್ವಾಸದಿಂದ ಮಾತ್ರ ಬರ್ತಿದ್ರ. ಕೆಲವರು ಯೇಸುಸ್ವಾಮಿಯನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತಿದ್ರು, ಕೆಲವರು ಯೇಸುಸ್ವಾಮಿಯಲ್ಲಿ ತಪ್ಪನ್ನು ಹುಡುಕ್ಲಿಕ್ಕೆ ಬರ್ತಾ ಇದ್ರು, ಕೆಲವರು ಯೇಸುಸ್ವಾಮಿಯ ವಾಕ್ಯವನ್ನು ಕೇಳಲಿಕ್ಕೆ ಬರ್ತಾ ಇದ್ರು, ಕೆಲವರು ಯೇಸುಸ್ವಾಮಿಯ ಸುಂದರವಾದ ಮುಖವನ್ನು ನೋಡ್ಲಿಕ್ಕೆ ಕೂಡ ಬರ್ತಿದ್ರು. ಮಾತ್ರವಲ್ಲ, ಕೆಲವರು ವಿಶ್ವಾಸದಿಂದ ಕೂಡ ಬಂದು ಯೇಸುಸ್ವಾಮಿಯ ವಾಕ್ಯವನ್ನು ಆಲಿಸಿ ಅದರ ಪ್ರಕಾರ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಆದ ಕಾರಣ ಯೇಸುಸ್ವಾಮಿ ನಮ್ಮ ಬಹಿರಂಗ ಜೀವನದಲ್ಲಿ ಅನೇಕ ರೀತಿಯ ವಿಶ್ವಾಸ, ಅನೇಕ ಹಂತದ ವಿಶ್ವಾಸವನ್ನು ನೋಡಿದ್ದಾರೆ ಎಂಬುದನ್ನು ನಾವು ಖಂಡಿತವಾಗಿ ತಿಳಿಬಹುದು. ಈಗ ನಾವು ಕೆಲವು ಘಟನೆಗಳನ್ನು ಇಲ್ಲಿ ಜ್ಞಾಪಿಸೋಣ. ಯೇಸುಸ್ವಾಮಿ ಮೊದಲನೇದಾಗಿ ವಿಶ್ವಾಸ ಇಲ್ಲದಂತೆ ಜನರನ್ನು ಕೂಡ ನೋಡಿದ್ರು. ಒಮ್ಮೆ ಯೇಸುಸ್ವಾಮಿಯ ಬಳಿ ಒಬ್ಬ ಮೂರ್ಛಾ ರೋಗಿ ಮಗನನ್ನು ಕರ್ಕೊಂಡು ತಂದೆ ಬರ್ತಾರೆ. ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಯೇಸುಸ್ವಾಮಿ ಬಳಿಗೆ ತುಂಬಾ ಮಂದಿ ಇದ್ರು.
ಯೇಸುಸ್ವಾಮಿ ವಾಕ್ಯ ಕೇಳಲಿಕ್ಕೆ, ಯೇಸುಸ್ವಾಮಿಯಿಂದ ಗುಣ ಹೊಂದಲಿಕ್ಕೆ ಅನೇಕ ಜನರು ಯೇಸುಸ್ವಾಮಿ ಸುತ್ತಮುತ್ತ ಇದ್ರು. ಯೇಸುಸ್ವಾಮಿ ವಾಕ್ಯ ಸಾರುವುದರಲ್ಲಿ ತುಂಬಾ ಮಗ್ನರಾಗಿದ್ರು. ಈ ಸಂದರ್ಭದಲ್ಲಿ ಈ ಮೂರ್ಛಾರೋಗಿಯ ತಂದೆ ಯೇಸುಸ್ವಾಮಿ ಬಳಿಗೆ ಹೋಗದೆ ಅಲ್ಲೇ ಇದ್ದಂತ ಯೇಸುಸ್ವಾಮಿ ಶಿಷ್ಯರ ಬಳಿಗೆ ಹೋಗ್ತಾನೆ. ನೋಡಿ, ನನ್ನ ಮಗ ಆರಾಮ ಇಲ್ಲ, ನನ್ನ ಮಗನಿಗೆ ಹುಷಾರಿಲ್ಲ. ಆತ ಮೂರ್ಛೆ ಬಂದು ಬೀಳ್ತಾನೆ. ಆಗಾಗ ಮೂರ್ಛೆ ಬಂದು ಕೆಳಗೆ ಬೀಳ್ತಾನೆ, ತುಂಬಾ ಕಷ್ಟಪಡ್ತಾನೆ. ಏನಾದ್ರೂ ಮಾಡಿ ಗುಣಪಡಿಸಿ ಎಂಬುದಾಗಿ ಯೇಸುಸ್ವಾಮಿಯ ಶಿಷ್ಯರಲ್ಲಿ ಆ ತಂದೆ ಬೇಡಿಕೊಳ್ತಾನೆ. ಆದರೆ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ದೇವರ ವಾಕ್ಯ ಹೇಳುತ್ತೆ ಮತ್ತಾಯ ಅಧ್ಯಾಯ 17ರಲ್ಲಿ, ಆ ಶಿಷ್ಯರಿಗೆ ಆ ಮೂರ್ಛಾರೋಗಿಯನ್ನು ಗುಣಪಡಿಸಲಿಕ್ಕೆ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ಆ ತಂದೆ ನಂತರ ಸ್ವಲ್ಪ ಸಮಯದ ಬಳಿಕ ಯೇಸುಸ್ವಾಮಿ ಬಳಿಗೆ ಹೋಗ್ತಾನೆ. ಆತ ಯೇಸುಸ್ವಾಮಿ ಬಳಿಗೆ ಹೀಗೆ ಹೇಳ್ತಾನೆ, ಸ್ವಾಮಿ, ನಾನು ನನ್ನ ಮಗನನ್ನು ನಿಮ್ಮ ಶಿಷ್ಯರ ಬಳಿ ಕರ್ಕೊಂಡು ಹೋದೆ. ಆತ ಮೂರ್ಛಾರೋಗಿ, ಆಗಾಗ ಬೀಳ್ತಾನೆ, ತುಂಬಾ ಕಷ್ಟಪಡ್ತಾನೆ. ಆದರೆ ನಿಮ್ಮ ಶಿಷ್ಯರಿಗೆ ಗುಣಪಡಿಸಲಿಕ್ಕೆ ಆಗಿಲ್ಲ. ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂತ ಮಾತು, ವಿಶ್ವಾಸ ಇಲ್ಲದ ವಕ್ರ ಪೀಳಿಗೆ, ಇನ್ನೆಷ್ಟು ಕಾಲ ನಾನು ನಿಮ್ಮೊಂದಿಗಿರಬೇಕು. ಆದ್ರೆ ಯೇಸುಸ್ವಾಮಿ ತಮ್ಮ ಶಿಷ್ಯರಲ್ಲಿ ವಿಶ್ವಾಸವನ್ನು ಕಂಡಿಲ್ಲ. ಯೇಸುಸ್ವಾಮಿ ಒಂದಿಗಿದ್ರು, ಯೇಸುಸ್ವಾಮಿ ಸಂಗಡ ಜೀವಿಸ್ತಿದ್ರು, ಯೇಸುಸ್ವಾಮಿ ಸಂಗಡನೆ ಅವರು ವಾಕ್ಯ ಕೇಳ್ತಿದ್ರು. ಆದ್ರೂ ಕೂಡ ಅವರಲ್ಲಿ ವಿಶ್ವಾಸ ಬೆಳೆದಿದ್ದಿಲ್ಲ ಎಂಬುದನ್ನೇ ಯೇಸುಸ್ವಾಮಿ ಇಲ್ಲಿ ಉಚ್ಚರಿಸುತ್ತಾರೆ. ಮತ್ತೆ ಆ ಹುಡುಗನನ್ನು ಗುಣಪಡಿಸುತ್ತಾರೆ. ಇಲ್ಲಿ ಯೇಸುಸ್ವಾಮಿ ವಿಶ್ವಾಸ ಇಲ್ಲದಂತ ತಮ್ಮ ಶಿಷ್ಯರಿಗೆ ಒಂದು ರೀತಿಯಿಂದ ಗದರಿಸ್ತಾರೆ. ಆಮೇಲೆ ಎರಡನೇ ಹಂತವಾಗಿ ಯೇಸುಸ್ವಾಮಿ ಅಲ್ಪ ವಿಶ್ವಾಸನು ಕೂಡ ತಮ್ಮ ಶಿಷ್ಯರಲ್ಲಿ ನೋಡ್ತಾರೆ. ಒಮ್ಮೆ ಯೇಸುಸ್ವಾಮಿ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಸಮುದ್ರದಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ದೊಡ್ಡ ಅಲೆಗಳು ಬಂದು, ದೊಡ್ಡ ಬಿರುಗಾಳಿ ಬಂದು ದೋಣಿ ಅಲ್ಲೋಲ ಕಲ್ಲೋಲವಾಗುತ್ತೆ. ಈ ಸಂದರ್ಭದಲ್ಲಿ ಶಿಷ್ಯರೆಲ್ಲರೂ ಅಂಜಿಸ್ತಾರೆ, ಶಿಷ್ಯರೆಲ್ಲ ಹೆದರ್ತಾರೆ. ಅವರು ಅಂಜಿಕೆಯಿಂದ ಯೇಸುಸ್ವಾಮಿಗೆ ಎಬ್ಬಿಸ್ತಾರೆ. ಯಾಕಂದ್ರೆ ಯೇಸುಸ್ವಾಮಿ ತುಂಬಾ ಆಯಾಸಗೊಂಡಿದ್ರು, ಆ ದೋಣಿಯಲ್ಲಿ ಮಲಗಿದ್ರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಯಾಕಂದ್ರೆ ಯೇಸುಸ್ವಾಮಿ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾರೆ, ಒಬ್ಬೊಬ್ಬರು ದೇವರ ವಾಕ್ಯ ಸಾರ್ತಾರೆ. ಈ ಕಾರಣ ಯೇಸುಸ್ವಾಮಿಗೆ ಆಯಾಸವಾಗಿತ್ತು, ದೋಣಿಯಲ್ಲಿ ಮಲಗಿದ್ರು. ಈ ಸಂದರ್ಭದಲ್ಲಿ ಬಿರುಗಾಳಿ ಬಂದಾಗ ಶಿಷ್ಯರು ಯೇಸುಸ್ವಾಮಿಯನ್ನು ಎಚ್ಚರಿಸ್ತಾರೆ. ಸ್ವಾಮಿ, ಸ್ವಾಮಿ, ನಾವು ಸಾಯ್ತಾ ಇದ್ದೇವೆ, ಏನಾದ್ರೂ ಮಾಡಿ ನಮ್ಮನ್ನು ರಕ್ಷಿಸಿ ಎಂಬುದಾಗಿ ಯೇಸುಸ್ವಾಮಿಯನ್ನು ವಿನಂತಿಸಿಕೊಂಡಾಗ ಯೇಸುಸ್ವಾಮಿ ಆ ಗಾಳಿಯನ್ನು ಗದರಿಸ್ತಾರೆ, ಆ ಬಿರುಗಾಳಿಯನ್ನು ತಣ್ಣಗಾಗಿಸ್ತಾರೆ. ಅಲ್ಲಿ ಒಂದು ಶಾಂತವಾದ ವಾತಾವರಣ, ಶಾಂತವಾದ ಸಮುದ್ರ ಉಂಟಾಗುವಂತೆ ಅವರು ಮಾಡ್ತಾರೆ. ಇಲ್ಲಿ ಕೂಡ ಯೇಸುಸ್ವಾಮಿ ಸಮುದ್ರವನ್ನು ಶಾಂತಗೊಳಿಸಿದ ನಂತರ ಶಿಷ್ಯರಿಗೆ ಹೇಳ್ತಾರೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಅನಿಸ್ತೀರಿ? ಆದರೆ ಶಿಷ್ಯರಲ್ಲಿ ಸ್ವಲ್ಪ ಮಾತ್ರ ವಿಶ್ವಾಸ ಕಾಣುತ್ತೆ. ಯೇಸುಸ್ವಾಮಿ ಅಲ್ಲೇ ಇದ್ರು, ಆದ್ರೂ ಕೂಡ ಅವರಲ್ಲಿ ವಿಶ್ವಾಸ, ಪ್ರಬಲವಾದ ವಿಶ್ವಾಸ ಇದ್ದಿಲ್ಲ, ಬಲಿಷ್ಠವಾದ ವಿಶ್ವಾಸ ಇದ್ದಿಲ್ಲ ಎಂಬುದಾಗಿ ಈ ವಾಕ್ಯದಿಂದ ನಮಗೆ ತಿಳಿಯುತ್ತೆ. ಹಾಗೇನೆ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಯೇಸುಸ್ವಾಮಿ ಬೇರೆ ಬೇರೆ ರೀತಿಯ ಸಾಮರ್ಥ್ಯಗಳನ್ನು ಕೂಡ ಹೇಳ್ತಾ ಇದ್ರು. ಈ ವಿಶ್ವಾಸದ ಬಗ್ಗೆ ಅವರಿಗೆ ಒಂದು ಸಾಮರ್ಥ್ಯವನ್ನು ಹೇಳಿದ್ರು, ಬೀಜಗಳ ಬಗ್ಗೆ. ಮತ್ತಾಯ ಅಧ್ಯಾಯ 13ರಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ರೈತ ಬೀಜಗಳನ್ನು ಸಿಂಪಡಿಸ್ತಾ ಬರ್ತಾ ಇದ್ದಂತೆ. ಕೆಲವು ಬೀಜಗಳು ದಾರಿಯಲ್ಲಿ ಬಿದ್ದವು, ಕೆಲವು ಬೀಜಗಳು ಕಲ್ಲಿನ ಮೇಲೆ ಬಿದ್ದವು, ಮತ್ತೆ ಕೆಲವು ಬೀಜಗಳು ಮುಳ್ಳು ಕಂಟೆಯ ಪೊದರುಗಳ ಮಧ್ಯೆ ಬಿದ್ದವು. ಕೆಲವು ಬೀಜಗಳು ಒಳ್ಳೆಯ ಭೂಮಿಯ ಮೇಲೆ, ಫಲವತ್ತಾದ ಭೂಮಿಯ ಮೇಲೆ ಬಿದ್ದು ಅವು ಒಳ್ಳೆಯ ಫಲವನ್ನು ಕೊಟ್ಟವು ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಾರೆ. ಇಲ್ಲಿ ದಾರಿಯಲ್ಲಿ ಬಿದ್ದಂತ ಬೀಜಗಳು ಸೈತಾನ ತಕೊಂಡು ಹೋಗ್ತಾನೆ. ಯಾಕಂದ್ರೆ ದಾರಿಯಲ್ಲಿ ಬಿದ್ದಂತ ಬೀಜ ಅಂದ್ರೆ ದೇವರ ವಾಕ್ಯ, ಚರ್ಚಿಂದ ಮನೆಗೆ ಹೋಗುವವರೆಗೆ ಅದು ಉಳಿಯುವುದಿಲ್ಲ. ದಾರಿಯಲ್ಲಿ ಆ ಯೇಸುಸ್ವಾಮಿಯ ವಾಕ್ಯವನ್ನು ನಾವು ಮರೆತು ಬಿಡ್ತೇವೆ, ಯೇಸುಸ್ವಾಮಿ ಹೇಳಿದಂತಹ ಸಂದೇಶವನ್ನು ನಾವು ಮರೆತು ಬಿಡ್ತೇವೆ. ಅಂದ್ರೆ ದಾರಿಯಲ್ಲಿ ಬಿದ್ದಂತಹ ಬೀಜಗಳನ್ನು ಸೈತಾನ ಅಥವಾ ಪಕ್ಷಿಗಳು ಅದನ್ನು ತಿಂದು ಬಿಟ್ಟವು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಾಗೇನೆ ಕಲ್ಲಿನ ಮೇಲೆ ಬಿದ್ದಂತಹ ವಾಕ್ಯ, ನಾವು ಕೆಲವೊಮ್ಮೆ ನಮ್ಮ ಹೃದಯವನ್ನು ಕೂಡ ನಾವು ಕಲ್ಲಿನ ಹಾಗೆ ಮಾಡ್ತೇವೆ. ದೇವರ ವಾಕ್ಯ ಕೇಳ್ತೇವೆ, ಆದ್ರೆ ಕಲ್ಲು ಗಟ್ಟಿಯಾದ ಕಾರಣ ಆ ಬೀಜದ ಬೇರುಗಳು ಆಳವಾಗಿ ಬೇರೂರುವುದಿಲ್ಲ. ಯಾಕಂದ್ರೆ ಆ ಕಲ್ಲು ಗಟ್ಟಿಯಾಗಿರುತ್ತೆ, ಬೀಜಗಳು ಒಳಗೆ ಹೋಗ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಆದ ಕಾರಣ ಕೆಲವು ಸಲ ಈ ದೇವರ ವಾಕ್ಯ ನಮ್ಮ ಹೃದಯಕ್ಕೆ ಬಿದ್ದು ಬೋರ್ಗಲ್ಲಿನ ಮೇಲೆ ಬಿದ್ದಂತೆ ಅದರಿಂದ ಯಾವ ಪ್ರಯೋಜನ ಕೂಡ ಸಿಗುವಲ್ಲ. ಬದಲಾಗಿ ಸ್ವಲ್ಪ ಬೆಳೆಯುತ್ತೆ, ಆಮೇಲೆ ಅದು ತನ್ನಿಂತಾನೆ ಬಾಡಿ ಹೋಗುತ್ತೆ, ನಾಶವಾಗುತ್ತೆ, ಗಿಡ ಸಾಯುತ್ತೆ ಎಂಬುದಾಗಿ ಯೇಸುಸ್ವಾಮಿ ಈ ವಾಕ್ಯದ ಮುಖಾಂತರ ನಮಗೆ ಹೇಳ್ತಾರೆ. ಮುಂದೆ ಮುಳ್ಳು ಕಂಟಿಗಳ ಮಧ್ಯೆ ಬಿದ್ದ ಬೀಜ ಕೂಡ ಹಾಗೇನೆ ಸ್ವಲ್ಪ ಬೆಳವಣಿಗೆ ಆಗುತ್ತೆ ಗಿಡದಲ್ಲಿ, ಆದರೆ ಆ ಒಂದು ಒತ್ತಡದಿಂದ ಆ ಗಿಡಗಳು ಕೂಡ ನಾಶವಾಗುತ್ತವೆ. ಯಾವಾಗ ಒಳ್ಳೆ ಹೃದಯ ಮೇಲೆ, ಪ್ರೀತಿಯ ಹೃದಯ ಮೇಲೆ ದೇವರ ವಾಕ್ಯ ಬೀಳುತ್ತೆ, ಆಗ ಮಾತ್ರ ಅದು ಫಲ ಕೊಡ್ಲಿಕ್ಕೆ ಸಾಧ್ಯ. ಆದ ಕಾರಣ ಈ ಬೇರೆ ಬೇರೆ ಹಂತಗಳನ್ನು ಯೇಸುಸ್ವಾಮಿ ನಮಗೆ ಇಲ್ಲಿ ವಿವರಿಸ್ತಾರೆ, ವಿಶ್ವಾಸದ ಬೇರೆ ಬೇರೆ ಹಂತಗಳು. ಆದರೆ ಇಲ್ಲಿ ಇನ್ನೊಂದು ವಿಶೇಷವಾದ ಒಂದು ಘಟನೆ,
ಒಬ್ಬ ತಾಯಿ ತನ್ನ ದೆವ್ವ ಹಿಡಿದ ಮಗಳನ್ನು ಯೇಸುಸ್ವಾಮಿ ಬಳಿಗೆ ಕರ್ಕೊಂಡು ಬರುವಂತ ಒಂದು ಘಟನೆ. ಈ ಸಮಯದಲ್ಲಿ ಯೇಸುಸ್ವಾಮಿ ಆ ಮಹಿಳೆಯಲ್ಲಿ ಅಚಲವಾದ ವಿಶ್ವಾಸವನ್ನು ನೋಡ್ತಾರೆ. ಯಾಕಂದ್ರೆ ಯೇಸುಸ್ವಾಮಿ ಹೇಳ್ತಾರೆ, ನಾನು ಬಂದದ್ದು ಯೆಹೂದ್ಯರಿಗಾಗಿ, ನನ್ನ ವಾಕ್ಯ ಇರುವುದು ಯೆಹೂದ್ಯರಿಗಾಗಿ. ಯಾಕಂದ್ರೆ ದೇವರನ್ನು ಕಳಿಸಿದ್ದು ಯೆಹೂದ್ಯ ಜನರನ್ನು ಬೆಳೆಸಲಿಕ್ಕೆ, ಅವರಿಗೆ ದೇವರ ವಾಕ್ಯ ಹೇಳಲಿಕ್ಕೆ. ಅದು ನೀನು ಬೇರೆ ಧರ್ಮದವಳಾಗಿದ್ದೆ, ಆದ ಕಾರಣ ನಾನು ನಿನಗೆ ನಿನ್ನ ಮಗಳನ್ನು ಗುಣಪಡಿಸುವುದಿಲ್ಲ ಎಂಬುದಾಗಿ ಯೇಸುಸ್ವಾಮಿ ಹೇಳಿದಾಗ ಆ ಮಹಿಳೆ ತನ್ನಂತಾನೇ ವಿಧೇಯಳಾಗಿ ಯೇಸುಸ್ವಾಮಿಯ ಕಾಲಿಗೆ ಬಿದ್ದು ಅಂತ ನಾವು ಹೇಳ್ಬೋದು, ಸ್ವಾಮಿ ಏನಾದ್ರೂ ಮಾಡಿ ನನ್ನ ಮಗಳನ್ನು ಗುಣಪಡಿಸಿ ಎಂಬುದಾಗಿ ವಿನಂತಿಸ್ತಾಳೆ. ಈ ಸಮಯದಲ್ಲಿ ಯೇಸುಸ್ವಾಮಿ ಹೇಳುವಂತ ಒಂದು ಮಾತು ತುಂಬಾ ಆ ಹೆಣ್ಮಗಳಿಗೆ ನೋವಾಗಿರ್ಬೋದು, ನಮಗೆ ಕೇಳುವವರಿಗೆ ಕೂಡ ಒಂದು ರೀತಿಯ ಬೇಜಾರಂತ ಅನಿಸ್ತದೆ. ಆದ್ರೆ ಆ ಹೆಣ್ಮಗಳು ಅದನ್ನು ಸ್ವೀಕರಿಸ್ತಾಳೆ. ಸ್ವಾಮಿ, ಮೇಜಿನ ಮೇಲಿಂದ ಕೆಳಗೆ ಬಿದ್ದಂತ ರೊಟ್ಟಿಯ ತುಂಡುಗಳನ್ನು ನಾಯಿ ಹೆಕ್ಕಿ ತಿಂತದಲ್ವೇ, ಅಂತ ಒಂದು ಅವಕಾಶವನ್ನು ನನಗೆ ಮಾಡಿಕೊಡಿ. ಖಂಡಿತವಾಗಿ ನಾನು ಮೇಜಿನ ಮೇಲೆ ನಿಮ್ಮ ಸಂಗಡ ಕುಂತು ಊಟ ಮಾಡಲಿಕ್ಕೆ ಯೋಗ್ಯಳಲ್ಲ, ಆದ್ರೂ ಮೇಜಿನ ಕೆಳಗಿಂದ ಬೀಳುವಂತ ಆ ಒಂದು ಆಹಾರವನ್ನು ನನಗೆ ತಿನ್ಬಹುದಲ್ಲ ಎಂಬುದಾಗಿ ಆ ಮಹಿಳೆ ಕೇಳಿದಾಗ ಯೇಸುಸ್ವಾಮಿ ಆ ಸ್ತ್ರೀಯಲ್ಲಿದ್ದಂತಹ ವಿಶ್ವಾಸವನ್ನು ನೋಡಿ, ಸ್ತ್ರೀ ನಿನ್ನ ವಿಶ್ವಾಸ ಅಚಲವಾದುದು ಎಂಬುದಾಗಿ ಹೇಳ್ತಾರೆ. ಅಂತ ವಿಶ್ವಾಸ ನಮ್ಮಲ್ಲಿ ಇರಬೇಕು ಎಂಬುದಾಗಿ ಯೇಸುಸ್ವಾಮಿ ಈ ವಾಕ್ಯದ ಮುಖಾಂತರ ನಮಗೆ ತಿಳಿಸ್ತಾರೆ. ಹಾಗೇನೆ ಇನ್ನೊಂದು ಘಟನೆಯಲ್ಲಿ ಶತಾಧಿಪತಿ ಒಬ್ಬ ಅಧಿಕಾರಿ ಆಗಿದ್ದ, ರೋಮ್ ಸಾಮ್ರಾಜ್ಯದ ಒಬ್ಬ ಅಧಿಕಾರಿ ಆಗಿದ್ದ. ಆತ ತನ್ನ ಸೇವಕನಿಗಾಗಿ ಯೇಸುಸ್ವಾಮಿಯಲ್ಲಿ ಬೇಡಲಿಕ್ಕೆ ಬರ್ತಾನೆ, ಸ್ವಾಮಿ ನನ್ನ ಸೇವಕ ಹುಷಾರಿಲ್ಲ, ಅವನಿಗೆ ಆರಾಮೇಲೆ ಏನಾದ್ರೂ ಮಾಡಿ ಆತನನ್ನು ಗುಣಪಡಿಸ್ತೀನಿ. ನೀವು ಒಂದು ಮಾತು ಹೇಳಿದ್ರೆ ಸಾಕು. ನೋಡಿ ಆತ ಹೇಳುವಂತ ಮಾತು ಅತಿ ಅಗತ್ಯವಾದುದು, ಪ್ರತಿದಿನ ಬಲಿ ಪೂಜೆಯಲ್ಲಿ ನಾವು ಅದನ್ನು ಧ್ಯಾನಿಸ್ತೇವೆ. ಸ್ವಾಮಿ ಒಂದೇ ಒಂದು ಮಾತನ್ನು ನುಡಿದರೆ ಸಾಕು, ನನ್ನ ಸೇವಕ ಗುಣ ಹೊಂದ್ತಾನೆ, ನೀವು ನನ್ನ ಮನೆಗೆ ಬರುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಆ ಶತಾಧಿಪತಿ ಅಷ್ಟೊಬ್ಬ ಶ್ರೇಷ್ಠ ವ್ಯಕ್ತಿ, ಒಬ್ಬ ಅಧಿಕಾರಿ, 100 ಸೈನಿಕರ ಒಡೆಯ ಆತ ಆಗಿದ್ದ. ಅಂತ ಅಧಿಕಾರಿ ಒಬ್ಬ ವಿಧೀನತೆಯಿಂದ ಯೇಸುಸ್ವಾಮಿಯನ್ನು ಬೇಡಿಕೊಡ್ತಾನೆ, ನೀವೊಂದು ಮಾತು ಹೇಳಿದ್ರೆ ಸಾಕು, ನನ್ನ ಸೇವಕ ಗುಣ ಆಗ್ತಾನೆ. ಆತನಲ್ಲಿದ್ದಂತ ಆ ಅಚಲವಾದ ವಿಶ್ವಾಸ ನೋಡಿ, ದೃಢವಾದ ವಿಶ್ವಾಸವನ್ನು ನೋಡಿ ಯೇಸುಸ್ವಾಮಿ ಹೇಳ್ತಾರೆ, ನಿನ್ನ ಸೇವಕ ನೀನು ಬಯಸಿದಂತೆ ಆಗಲಿ, ಗುಣ ಹೊಂದಲಿ. ಆದುದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಒಬ್ಬ ಸುವಾರ್ತೆ ಸಾರಬೇಕಾದ್ರೆ ಆತನಲ್ಲಿ ವಿಶ್ವಾಸ ಅತಿ ಮುಖ್ಯ. ಯಾವಾಗ ಆ ಒಂದು ಮಹಿಳೆಯಲ್ಲಿದ್ದಂಥ ವಿಶ್ವಾಸ, ಆ ಒಂದು ಶತಾಧಿಪತಿಯಲ್ಲಿ ಇದ್ದಂಥ ವಿಶ್ವಾಸ ನಮ್ಮಲ್ಲಿದ್ದಾಗ ಖಂಡಿತವಾಗಿ ನಾವು ಕೂಡ ಧೈರ್ಯದಿಂದ ಸುವಾರ್ತೆ ಸಾರಲಿಕ್ಕೆ ಸಾಧ್ಯ. ಆದ ಕಾರಣ ಸುವಾರ್ತೆ ಸಾರಬೇಕಾದ್ರೆ ಮೊದಲನೇ ಲಕ್ಷಣ ಆತನಲ್ಲಿ ಅತಿಯಾದ ವಿಶ್ವಾಸ ಇರಬೇಕು, ಗಟ್ಟಿಯಾದ ವಿಶ್ವಾಸ. ಅಲ್ಪ ವಿಶ್ವಾಸ ಇಲ್ಲದಿರುವುದಲ್ಲ, ಬದಲಾಗಿ ಗಟ್ಟಿಯಾದ ವಿಶ್ವಾಸ ಇರಬೇಕು. ಎರಡನೇದು, ದೇವರ ವಾಕ್ಯದ ಮೇಲೆ ಅವನಿಗೆ ಆಸಕ್ತಿ ಇರಬೇಕು. ಯಾವಾಗ ನಮಗೆ ದೇವರ ವಾಕ್ಯದ ಮೇಲೆ ಆಸಕ್ತಿ ಬರುತ್ತೆ, ಆಗ ಖಂಡಿತವಾಗಿ ನಮಗೆ ದೇವರ ಸುವಾರ್ತೆ ಸಾರಲಿಕ್ಕೆ ಇನ್ನೂ ಸುಲಭವಾಗುತ್ತೆ. ನಾವು ಬೈಬಲ್ನಲ್ಲಿ ಕೆಲವು ಘಟನೆಗಳನ್ನ ನೋಡ್ಬೇಕಾದ್ರೆ, ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 8ರಲ್ಲಿ ನಾವು ಇಥಿಯೋಪಿಯಾದ ಕಂಚುಕಿ ಒಬ್ಬ ಅಧಿಕಾರಿಯ ಬಗ್ಗೆ ಓದ್ತಾ ಇದ್ದೇವೆ. ಆ ಅಧಿಕಾರಿ ಒಬ್ಬ ತುಂಬಾ ಶ್ರೀಮಂತನಾಗಿದ್ದ, ಒಬ್ಬ ರಾಣಿಯ ಬಳಿ ಆತ ಕೆಲಸ ಮಾಡ್ತಾ ಇದ್ದ, ಕೋಶಾಧಿಕಾರಿ ಆಗಿದ್ದ. ನಾವು ಹೇಳ್ಬೇಕಾದ್ರೆ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದ. ಆತನಿಗೆ ದೇವರ ಬಗ್ಗೆ ಜಾಸ್ತಿ ಗೊತ್ತಿದ್ದಿಲ್ಲ, ಆದ್ರೂ ಕೂಡ ಆತ ದೇವರ ವಾಕ್ಯ ಓದ್ತಾ ಇದೆ ಎಂಬುದಾಗಿ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೇವೆ. ಆತ ಜೆರೂಸಲೇಮ್ ದೇವಾಲಯಕ್ಕೆ ಹೋಗಿದ್ದಂತೆ. ದೇವರ ಬಗ್ಗೆ ಆತನಿಗೆ ಭಕ್ತಿ ಇತ್ತು, ಆದ್ರೆ ದೇವರ ಬಗ್ಗೆ ಏನು ಕೂಡ ಗೊತ್ತಿದ್ದಿಲ್ಲ. ಆದ ಕಾರಣ ವಾಪಸ್ ಬರುವಾಗ ಆತ ಒಂದು ದೇವರ ವಾಕ್ಯದ ಒಂದು ಹಾಳೆಯನ್ನು ತಕೊಂಡು ಬಂದಿದ್ದ, ಒಂದು ಪುಸ್ತಕವನ್ನು ತಕೊಂಡು ಬಂದಿದ್ದ. ವಾಪಸ್ ಬರುವಾಗ ರಥದಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಪುಸ್ತಕವನ್ನು ಓದ್ತಾ ಇದ್ದ. ಕೆಲವು ಸಲ ನಾವು ಕೂಡ ಬಸ್ಸಲ್ಲಿ ಹೋಗ್ಬೇಕಾದ್ರೆ, ಪ್ರಯಾಣ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿದ್ದ ಪುಸ್ತಕಗಳನ್ನು ಓದ್ತಾ ಇದ್ದೇವೆ. ಕೆಲವರು ಬೈಬಲ್ ಓದುವವರು ಕೂಡ ಇದ್ದಾರೆ. ಹಾಗೇನೆ ಈ ವ್ಯಕ್ತಿ ತನಗೆ ಅರ್ಥ ಆಗದಿದ್ರು ಕೂಡ ದೇವರ ವಾಕ್ಯವನ್ನು ಆಸಕ್ತಿಯಿಂದ ಓದ್ತಾ ಇದ್ದ. ನೋಡಿ, ಈ ಸಂದರ್ಭದಲ್ಲಿ ದೇವರು ಒಂದು ವ್ಯವಸ್ಥೆ ಮಾಡ್ತಾರೆ. ದೇವರು ಯೇಸುಸ್ವಾಮಿ ತನ್ನ ಶಿಷ್ಯನಾದ ಫಿಲಿಪ್ಪನಿಗೆ ದರ್ಶನ ಕೊಟ್ಟು, ನೀನು ಈ ದಾರಿಯಲ್ಲಿ ಹೋಗ್ಬೇಕು, ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತ ವಾಕ್ಯ ಓದ್ತಾ ಇದ್ದಾನೆ, ಅವರಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ, ನೀನು ಆತನಿಗೆ ವಿವರಿಸಬೇಕು ಎಂಬುದಾಗಿ ಫಿಲಿಪ್ಪನಿಗೆ ಹೇಳಿದಾಗ ಫಿಲಿಪ್ಪ ಆ ಇಥಿಯೋಪಿಯಾದ ಅಧಿಕಾರಿಗಳಿಗೆ ದೇವರ ವಾಕ್ಯವನ್ನು ಹೇಳ್ತಾನೆ. ಮಾತ್ರವಲ್ಲ, ಯೇಸುಸ್ವಾಮಿಯ ಹುಟ್ಟಿನಿಂದ ಯೇಸುಸ್ವಾಮಿಯ ಶಿಲುಬೆಯ ಸಾಯುವ ತನಕ ಏನೆಲ್ಲ ಘಟನೆಗಳು ನಡೆದವು ಎಂಬುದನ್ನು ಆತ ವಿವರಿಸಿ ಹೇಳ್ತಾನೆ. ಹೀಗೆ ಆ ಇಥಿಯೋಪಿಯಾದ ಅಧಿಕಾರಿಗೆ ಯೇಸುಸ್ವಾಮಿ ಬಗ್ಗೆ ಎಲ್ಲ ತಿಳಿಯುತ್ತೆ. ಯೇಸುಸ್ವಾಮಿ ನನ್ನ ರಕ್ಷಕ ಎಂಬುದಾಗಿ ಆತ ಸ್ವೀಕಾರ ಮಾಡ್ತಾನೆ, ಯೇಸುಸ್ವಾಮಿ ನನ್ನ ದೇವರು ಎಂಬುದಾಗಿ ಆತ ಸ್ವೀಕಾರ ಮಾಡ್ತಾನೆ. ಮಾತ್ರವಲ್ಲ, ಸಂತೋಷದಿಂದ ಆತ ದೀಕ್ಷಾಸ್ಥಾನ ತಗೋತಾನೆ. ಮಾತ್ರವಲ್ಲ, ತನ್ನ ಊರಿಗೆ ಹೋಗಿ ಅನೇಕ ಜನರಿಗೆ ಯೇಸುಸ್ವಾಮಿಯ ಈ ವಾಕ್ಯದ ಬಗ್ಗೆ ಆತ ಹೇಳ್ತಾನೆ. ಅಂದ್ರೆ
ಆತನಿಗೆ ವಾಕ್ಯವನ್ನು ಓದಲಿಕ್ಕೆ ಆಸಕ್ತಿ ಇತ್ತು. ಯಾವಾಗ ನನಗೆ ವಾಕ್ಯ ಓದುವಂತ ಒಂದು ಆಸಕ್ತಿ ಬರುತ್ತೆ, ಆಗ ಖಂಡಿತವಾಗಿ ದೇವರು ನನ್ನಲ್ಲಿ ಕೂಡ ಅದ್ಭುತ ಮಾಡ್ತಾರೆ. ಮಾತ್ರವಲ್ಲ, ನಾನು ಕೂಡ ಒಬ್ಬ ಸುವಾರ್ತೆ ಸಾರಲಿಕ್ಕೆ ನನ್ನಿಂದ ಸಾಧ್ಯ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಾಗೆಯೇ ಎರಡನೇ ಘಟನೆಯಲ್ಲಿ ನಾವು ಕೂಡ ಎಮ್ಮೌಸ್ ದಾರಿಯಲ್ಲಿದ್ದಂಥ ಇಬ್ಬರು ಶಿಷ್ಯರ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ಅವರು ಕೂಡ ಹಾಗೇನೆ ಯೇಸುಸ್ವಾಮಿ ವಾಕ್ಯ ಹೇಳ್ತಿರ್ಬೇಕಾದ್ರೆ ಆಸಕ್ತಿಯಿಂದ ಕೇಳ್ತಾರೆ. ಅವರು ಯೇಸುಸ್ವಾಮಿಯೊಂದಿಗೆ ಇದ್ರು, ಯೇಸುಸ್ವಾಮಿ ಶಿಷ್ಯರಾಗಿದ್ರು. ಆದ್ರೂ ಯಾವಾಗ ಯೇಸುಸ್ವಾಮಿ ಶಿಲುಬೆಯಲ್ಲಿ ಸತ್ತು ಹೋದ್ರು, ಆಗ ಅವರಿಗೆ ತುಂಬಾ ದುಃಖವಾಗುತ್ತೆ, ತುಂಬಾ ನೋವಾಗುತ್ತೆ, ತುಂಬಾ ನಿರಾಶೆಯಿಂದ ಅವರಿರ್ತಾರೆ. ಯಾಕಂದ್ರೆ ನಮ್ಮೊಂದಿಗಿದ್ದಂತಹ ವ್ಯಕ್ತಿ, ನಮಗೆಲ್ಲ ಆಶ್ವಾಸಗಳನ್ನು ಕೊಟ್ಟಂತ ವ್ಯಕ್ತಿ, ನಮಗೆಲ್ಲ ವಾಗ್ದಾನ ಕೊಟ್ಟಂತ ವ್ಯಕ್ತಿ ನಮ್ಮಿಂದ ತಕೊಂಡು ಹೋದ್ರಲ್ಲ, ಶಿಲುಬೆಗೆ ಹೆಸರು ಬಿಟ್ರಲ್ಲ, ಇನ್ನು ನಮಗೆ ಯಾರು ಗತಿ, ಇನ್ನು ನಮ್ಮನ್ನು ನೋಡುವವರು ಯಾರಿದ್ದಾರೆ, ಇನ್ನು ನಾವು ಯಾರ ವಾಕ್ಯನ ಕೇಳಬೇಕೆಂಬ ನಿರಾಶೆಯಿಂದ ಅವರು ಜೆರುಸಲೇಮನ್ನು ಬಿಟ್ಟು ತಮ್ಮ ಊರಿಗೆ ವಾಪಸ್ ಹೋಗ್ತಾ ಇದ್ರು. ಎಮ್ಮೌಸ್ ಎಂಬ ಊರಿಗೆ ಅವರು ವಾಪಸ್ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಅವರ ನಿರಾಶೆ ನೋಡಿದಂತ ಯೇಸುಸ್ವಾಮಿ ಅವರಲ್ಲಿ ಧೈರ್ಯ ತುಂಬಲು, ಅವರಿಗೆ ಶಕ್ತಿ ತುಂಬಲು, ತಮ್ಮ ವಾಕ್ಯದ ಮುಖಾಂತರ ಅವರನ್ನು ಆಸಕ್ತಿ ಭರಿತ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಅವರನ್ನು ಜೊತೆಯಾಗ್ತಾರೆ. ಅವರು ವಾಪಸ್ ಹೋಗ್ಬೇಕಾದ್ರೆ ಬೇಜಾರಿಂದ ಈ ವಿಷಯದ ಬಗ್ಗೆ ಮಾತಾಡ್ತಾ ಹೋಗ್ತಿರ್ಬೇಕಾದ್ರೆ ಯೇಸುಸ್ವಾಮಿ ಒಬ್ಬ ಆಗಂತುಕನ ಹೆಸರಿನಲ್ಲಿ ಅವರೊಂದಿಗೆ ಪ್ರಯಾಣ ಮಾಡ್ತಾರೆ. ಈ ಸಂದರ್ಭದಲ್ಲಿ ಯೇಸುಸ್ವಾಮಿ ಅವರಿಗೆ ಮೋಶೆಯ ಬಗ್ಗೆ, ಧರ್ಮಶಾಸ್ತ್ರಗಳ ಬಗ್ಗೆ ಮಾತ್ರವಲ್ಲ, ತಾನು ಹೇಳಿದ ಬಗ್ಗೆ ಮತ್ತೆ ಅವರಿಗೆ ಜ್ಞಾಪಿಸಿದಾಗ ಆ ಶಿಷ್ಯರಿಗೆ ಸ್ವಲ್ಪ ಯೇಸುವಿನ ಅರಿವಾಗುತ್ತೆ. ಅದೇ ಯಾವಾಗ ಯೇಸುಸ್ವಾಮಿ ಅಲ್ಲಿ ಅವರೊಂದಿಗೆ ಆ ರೊಟ್ಟಿ ಮುರಿಯುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಯಾವಾಗ ಆ ಪವಿತ್ರ ಬಲಿಪೂಜೆಯಲ್ಲಿ ಚಿಕ್ಕ ಮಠದಲ್ಲಿ ಪವಿತ್ರ ಬಲಿಪೂಜೆಯಲ್ಲಿ ಏರ್ಪಡಿಸಿದ್ರು, ಆಗ ಶಿಷ್ಯರಿಗೆ ಯೇಸುಸ್ವಾಮಿ ಬಗ್ಗೆ ತಿಳಿಯುತ್ತೆ. ಮಾತ್ರವಲ್ಲ, ಇವರು ಖಂಡಿತವಾಗಿ ಯೇಸುಸ್ವಾಮಿ ಎಂಬ ಸತ್ಯ ಕೂಡ ಅವರಿಗೆ ಅರಿಯುತ್ತೆ. ಇಲ್ಲಿ ಅವರು ಹೇಳುವಂತ ಒಂದು ಮಾತು ನನಗೆ ತುಂಬಾ ಇಷ್ಟ ಆಗಿತ್ತು. ಅದೇಂದ್ರೆ, ನಮ್ಮ ಹೃದಯಗಳು ಉರಿಯುತ್ತಿತ್ತಲ್ಲವೇ. ಅವರ ಮಾತುಗಳನ್ನು ಕೇಳಿದಾಗ, ಅವರ ವಾಕ್ಯಗಳನ್ನು ಕೇಳ್ತಿರ್ಬೇಕಾದ್ರೆ ನನ್ನ ಹೃದಯಗಳು ಉರಿತಿತ್ತಲ್ಲವೇ ಎಂಬುದಾಗಿ ಅವ್ರು ಹೇಳುವಂತಹ ಮಾತು. ಅಂದ್ರೆ ದೇವರ ವಾಕ್ಯವನ್ನು ಆಲಿಸ್ತಿರ್ಬೇಕಾದ್ರೆ ನಮ್ಮ ಹೃದಯ ಉರಿಬೇಕು. ಆದ ಕಾರಣ ಆ ಉರಿದಂತ ಹೃದಯವನ್ನು ಇಟ್ಟು ನಾವು ಸುಮ್ಮನೆ ಮನೆಯಲ್ಲಿ ಕೂಡೋದಲ್ಲ, ಬದಲಾಗಿ ಮತ್ತೆ ವಾಪಸ್ ಹೋಗಿ ನಾವು ಇತರಿಗೆ ಹೇಳಬೇಕು. ಇಲ್ಲಿ ಆ ಇಬ್ಬರು ಶಿಷ್ಯರು ಕೂಡ ಅದನ್ನೇ ಮಾಡಿದ್ರು. ಯಾವಾಗ ಯೇಸುಸ್ವಾಮಿ ವಾಕ್ಯವನ್ನು ಹೇಳ್ತಿರ್ಬೇಕಾದ್ರೆ ಅವರ ಹೃದಯಗಳು ಉರಿಯುತ್ತಿತ್ತು. ಮಾತ್ರವಲ್ಲ, ಯೇಸುಸ್ವಾಮಿ ರೊಟ್ಟಿ ಮುರಿದಾಗ ಯೇಸುಸ್ವಾಮಿಯ ಪರಿಚಯ ಅವರಿಗೆ ಆಗುತ್ತೆ. ಆದ ಕಾರಣ ಯೇಸುಸ್ವಾಮಿ ಪರಿಚಯ ಆದ್ಮೇಲೆ ಅವ್ರು ಸುಮ್ಮನೆ ಮತ್ತೆ ಎಮ್ಮೌಸಲ್ಲಿ ಕೂಡೋಲ್ಲ, ತಮ್ಮ ಹಳ್ಳಿಗೆ ಹೋಗೋಲ್ಲ, ತಮ್ಮ ಮನೆಗೆ ಹೋಗಲ್ಲ, ಬದಲಾಗಿ ಮತ್ತೆ ಅಲ್ಲಿಂದ ರಾತ್ರಿ 7 ಮೈಲುಗಳ 7 ಕಿಲೋಮೀಟರ್ಗಳ ಪ್ರಯಾಣ ಮಾಡಿ ಮತ್ತೆ ವಾಪಸ್ ಬರ್ತಾರೆ. ಅಲ್ಲಿದ್ದಂಥ ಜನರಿಗೆ ಮತ್ತೆ ಯೇಸುಸ್ವಾಮಿ ಶುಭ ಸಂದೇಶವನ್ನು ಸಾರ್ತಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಇಲ್ಲಿಂದ ನಮಗೆ ಎರಡನೇ ಗಡಿ ನಮಗೆ ನೆನಪಾಗುತ್ತೆ. ಇದು ಇನ್ನೊಂದು ಮುಖ್ಯವಾದ ಲಕ್ಷಣ. ದೇವರ ವಾಕ್ಯದ ಮೇಲೆ ಆಸಕ್ತಿ ಇದ್ದಾಗ ಖಂಡಿತವಾಗಿ ನಾನು ಕೂಡ, ನೀವು ಕೂಡ ಒಬ್ಬ ಸುವಾರ್ತಕನಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಜ್ಞಾಪಿಸಬಹುದು. ಮೂರನೇದಾಗಿ ನಾವು ಪ್ರೀತಿಯ ಸಹೋದರ ಮತ್ತು ಸಹೋದರಿ ಪ್ರೇಕ್ಷಣ ಕಾರ್ಯಕ್ರಮದಲ್ಲಿ ನಾವು ಮತ್ತೆ ನೋಡ್ತಾ ಇದ್ದೇವೆ. 2ನೇ ಅಧ್ಯಾಯದಲ್ಲಿ ಪೇತ್ರ ದೇವರ ವಾಕ್ಯವನ್ನು ಸಾರ್ತಿರ್ಬೇಕಾದ್ರೆ ಅನೇಕ ಜನರು ಆತನ ವಾಕ್ಯವನ್ನು ಕೇಳಲಿಕ್ಕೆ ಬರ್ತಿದ್ರಂತೆ. ದೇವರ ವಾಕ್ಯ ಹೇಳುತ್ತೆ, ಪೇತ್ರನ ಬಾಯಿಂದ ಬರುವಂತ ಆ ಅಪರೂಪವಾದ ವಿಶೇಷವಾದ ಮಾತುಗಳನ್ನು ಕೇಳಲಿಕ್ಕೆ ಅನೇಕ ಜನರು ಒಟ್ಟಾಗಿ ಬರ್ತಾ ಇದ್ರು. ಅವರು ವಾಕ್ಯವನ್ನು ಆಸಕ್ತಿಯಿಂದ ಕೇಳ್ತಾ ಇದ್ರು. ಮಾತ್ರವಲ್ಲ, ಆ ವಾಕ್ಯದ ಪ್ರಕಾರ ಜೀವನ ಮಾಡ್ತಾ ಇದ್ರು. ತಮ್ಮಲ್ಲಿದ್ದುದನ್ನು ತಂದು ಹಂಚ್ತಿದ್ರು. ತಮ್ಮ ಮನೆಯಲ್ಲಿದ್ದಂಥ ಹೆಚ್ಚಿನ ಏನೆಲ್ಲ ಇದೆಯೋ ಅದನ್ನು ತರ್ತಿದ್ರು. ಕೆಲವರು ತಮ್ಮ ಭೂಮಿ, ಜಾಗ, ಮನೆಯನ್ನೆಲ್ಲ ಮಾರಿ ಪೇತ್ರನ ಎದುರು ತರ್ತಿದ್ರು. ಪೇತ್ರ ಅದರಿಂದ ಎಲ್ಲ ಜನರಿಗೆ ನೋಡ್ತಾ ಇದ್ದ ಬೇಕಾದಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದ. ಯಾವಾಗ ನಾವು ದೇವರ ವಾಕ್ಯದ ಮೇಲೆ ಆಸಕ್ತಿ ಹೊಂದ್ತೇವೆ, ಯಾವಾಗ ನಮಗೆ ದೇವರ ವಾಕ್ಯದ ಮೇಲೆ ಆಸಕ್ತಿ ಬರುತ್ತೆ, ಆಗ ಖಂಡಿತವಾಗಿ ನಾವು ಸುವಾರ್ತೆ ಸಾರಲಿಕ್ಕೆ ಸಾಧ್ಯ. ನಾನು ಕೂಡ ಚಿಕ್ಕದಿರುವಾಗ ನಮ್ಮ ಅಜ್ಜಿಗೆ ದೇವರ ವಾಕ್ಯ ಓದಲಿಕ್ಕೆ ಬರ್ತಾ ಇದ್ದಿಲ್ಲ. ಆಗ ನಾವು ಅವರ ಮನೆಗೆ ಹೋದಾಗ ಅವ್ರು ನಮ್ಮಿಂದ ವಾಕ್ಯ ಓದ್ಲಿಕ್ಕೆ ಹೇಳ್ತಿದ್ರು. ಪಾಪ ಅವ್ರಿಗೆ ಅರ್ಥ ಆಗ್ತಿತ್ತು, ಆದ್ರೆ ಓದ್ಲಿಕ್ಕೆ ಬರ್ತಾ ಇದ್ದಿಲ್ಲ. ಓದ್ಬೇಕಂತ ಆಸೆ ಇತ್ತು, ಆದ್ರೆ ಅವ್ರಿಗೆ ಓದ್ಲಿ ಹೇಳಲಿಕ್ಕೆ ಯಾರು ಇರ್ತಿದ್ದಿಲ್ಲ. ನಾವು ರಜೆಯಲ್ಲಿ ಅಲ್ಲಿ ಹೋದಾಗ ನಾವು ವಾಕ್ಯ ಓದ್ತಿರ್ಬೇಕಾದ್ರೆ ಅವರಿಬ್ರು ಕುಂತು ಭಾರಿ ಒಂದು ಆಸಕ್ತಿಯಿಂದ ಕೇಳ್ತಿರ್ಬೇಕಾದ್ರೆ ನನಗೇನೆ ಆಗ ಆಶ್ಚರ್ಯ ಆಗ್ತಿತ್ತು. ಎಷ್ಟೊಂದು ಆಸೆ ಇತ್ತಲ್ಲ, ಪಾಪ ನಮಗಾದ್ರೂ ಓದ್ಲಿಕ್ಕೆ ಬರುತ್ತೆ, ನಾವು ಓದ್ತಾ ಇದ್ದೇವೆ, ಅವ್ರಿಗೆ ಓದ್ಲಿಕ್ಕೆ ಬರ್ತಾ ಇದ್ದಿಲ್ಲ. ಆದ ಕಾರಣ ಯಾರಿಂದ ಈ ಥರ ಹೇಳಿದಾಗ ಮಾತ್ರ ಅವರು ಕೇಳಿಕೊಂಡು ಆ ವಾಕ್ಯದಿಂದ ಅವರು ಸಂತೋಷ ಪಡ್ತಾ ಇದ್ರು. ಹಾಗೇನೇ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ನಾನು ಕೂಡ ಒಬ್ಬ ಒಳ್ಳೆಯ ಸುವಾರ್ತಕನಾಗಬೇಕಾದ್ರೆ ಆ ವಾಕ್ಯದ ಮೇಲೆ ನನಗೆ ಆಸಕ್ತಿ ಇರಬೇಕು. ಆ ವಾಕ್ಯವನ್ನು ಆಸಕ್ತಿಯಿಂದ ಆಲಿಸಬೇಕು, ಆ ವಾಕ್ಯವನ್ನು ಜೀವಿಸಬೇಕು. ಆಗ ಖಂಡಿತವಾಗಿ ನಾನು ಕೂಡ ಒಬ್ಬ ಸುವಾರ್ತಕನಾಗಲಿಕ್ಕೆ ನನಗೆ ಸಾಧ್ಯ. ಮೂರನೇ ಲಕ್ಷಣ ಪ್ರೀತಿಯ ಸಹೋದರ ಮತ್ತು ಸಹೋದರಿ, ಕೇವಲ ವಾಕ್ಯವನ್ನು ಆಲಿಸುವುದು ಮಾತ್ರವಲ್ಲ, ಬದಲಾಗಿ ಅದನ್ನು ನಾವು ಜೀವಿಸಬೇಕು. ಪ್ರೀಷ್ಟರ ಕಾರ್ಯಕಲಾಪದಲ್ಲಿ ನೋಡ್ತಾ ಇದ್ದೇವೆ, ಆ ವಾಕ್ಯವನ್ನು ಆಲಿಸಿದವರು ಏನ್ ಮಾಡ್ತಿದ್ರು, ತಮ್ಮಲ್ಲಿದ್ದದನ್ನೆಲ್ಲ ಸಂಪತ್ತನ್ನು ತಂದು ಕ್ರೋಢೀಕರಿಸ್ತಾ ಇದ್ರು, ಪೇತಡಿ ಕೊಡ್ತಾ ಇದ್ರು,
ಅಥವಾ ಅದರ ಮುಖಾಂತರ ಅನೇಕ ಜನರ ಅಗತ್ಯಗಳನ್ನು ಪೂರೈಸ್ತಾ ಇದ್ರು. ಆದ ಕಾರಣ ಒಬ್ಬ ಸುವಾರ್ತಕನಲ್ಲಿ ಕೇವಲ ವಿಶ್ವಾಸ ಇದ್ರೆ ಸಾಲದು, ದೇವರ ವಾಕ್ಯದ ಮೇಲೆ ಆಸಕ್ತಿ ಇದ್ರೆ ಸಾಲದು, ಬದಲಾಗಿ ಆ ವಾಕ್ಯದ ಪ್ರಕಾರ ಜೀವನ ಮಾಡಲಿಕ್ಕೆ ಪ್ರಯತ್ನಿಸಬೇಕು. ಹೇಗೆ ಯೇಸು ಹೇಳಿದ್ರು, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನು ತೋರಿಸು. ದೇವರ ವಾಕ್ಯನ ಜೀವಿಸುದಂದ್ರೆ ಯಾವುದಕ್ಕೂ ಕೂಡ ನಾವು ಇಲ್ಲ ಅನ್ನುವುದಲ್ಲ, ವಿಧೇಯತೆಯಿಂದ ಸರಳತೆಯಿಂದ ಜೀವಿಸುವಂತಹದ್ದು, ಎಲ್ಲರಿಗೆ ಮೆಚ್ಚುವಂತಹ ಜೀವನ, ಎಲ್ಲರನ್ನು ಪ್ರೀತಿಸುವಂತಹ ಜೀವನ, ಎಲ್ಲರನ್ನು ಕ್ಷಮಿಸುವಂತ ಒಂದು ಒಳ್ಳೆಯ ಮನೋಭಾವ ನಮ್ಮಲ್ಲಿ ಬರಬೇಕು. ಯಾವಾಗ ನಾವು ದೇವರ ವಾಕ್ಯವನ್ನು ಆಲಿಸ್ತೇವೆ, ಅದರ ಪ್ರಕಾರ ಜೀವಿಸ್ತಂದ್ರೆ ಇನ್ನೊಬ್ಬರನ್ನು ಕ್ಷಮಿಸುವಂತ ಒಂದು ಒಳ್ಳೆಯ ಗುಣ, ಇನ್ನೊಬ್ಬರಿಗಾಗಿ ಪ್ರಾರ್ಥಿಸುವಂತಹ ಒಂದು ಒಳ್ಳೆಯ ಗುಣ ನಮ್ಮಲ್ಲಿದ್ದಾಗ ಖಂಡಿತವಾಗಿ ನಮಗೂ ಕೂಡ ಒಂದು ಸುವಾರ್ತೆ ಸಾರುವಂತ ವ್ಯಕ್ತಿ ಆಗ್ಲಿಕ್ಕೆ ನಮಗೆ ಸಾಧ್ಯ. 4ನೇ ಹಂತ, ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಕ್ರಿಸ್ತನ ಅನುಭವ. ಯಾವಾಗ ನಾವು ವಿಶ್ವಾಸದಿಂದ ಜೀವಿಸಿ ದೇವರ ವಾಕ್ಯದ ಮೇಲೆ ಆಸಕ್ತಿ ಇರ್ತೇವೆ, ವಾಕ್ಯದ ಪ್ರಕಾರ ಜೀವನ ಮಾಡ್ತೇವೆ, ಆಗ ನಮಗೆ ಯೇಸು ಸ್ವಾಮಿಯ ಅನುಭವ ಆಗುತ್ತೆ. ಅದನ್ನೇ ನಾನು ಇವತ್ತಿನ ವಾಕ್ಯದಲ್ಲಿ ಪ್ರೇಷಿತ ಕಾರ್ಯಕಲಾಪಗಳ ಅಧ್ಯಾಯದಿಂದ ನಾನು ಓದಿದೆ. 4ನೇ ಅಧ್ಯಾಯದಲ್ಲಿ, ನಾವಂತೂ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದಂತ ವಿಷಯವನ್ನು ಕುರಿತು ಮೌನದಿಂದ ಇರಲಾಗ. ನೋಡಿ ಎಷ್ಟೊಂದು ಧೈರ್ಯದಿಂದ ಪೇತ್ರ ಮತ್ತು ಇತರ ಶಿಷ್ಯರು ಹೇಳ್ತಾರೆ. ಯಾಕಂದ್ರೆ ನಾವು ಯೇಸುಸ್ವಾಮಿ ನೋಡಿದ್ದೇವೆ, ಯೇಸುಸ್ವಾಮಿ ವಾಕ್ಯ ನಾವು ಕೇಳಿದ್ದೇವೆ. ಆದ ಕಾರಣ ಕೇಳಿದ್ದನ್ನು ನೋಡಿದ್ದನ್ನು ಇಟ್ಟುಕೊಂಡು ಸುಮ್ಮನೆ ಇರ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆದ ಕಾರಣ ನಾವು ಅದನ್ನು ಇತರಿಗೆ ಖಂಡಿತವಾಗಿ ಹೇಳುತ್ತೇವೆ. ಎಷ್ಟು ನೀವು ನಮಗೆ ಶಿಕ್ಷೆ ಕೊಟ್ಟರು, ನಮಗೆ ಯಾವ ಶಿಕ್ಷೆ ಕೊಟ್ಟರು ನಾವು ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಆದ್ರೆ ನಾವು ಕೇಳಿದ್ದನ್ನು, ನಾವು ನೋಡಿದ್ದನ್ನು ಇತರಿಗೆ ಹೇಳಲಿಕ್ಕೆ ನಾವು ಅಂಜುವುದಿಲ್ಲ, ನಾವು ಮೌನದಿಂದ ಇರಲ್ಲ. ನೋಡಿ, ಯಾವಾಗ ಆ ಶಿಷ್ಯರಲ್ಲಿ ಪವಿತ್ರಾತ್ಮ ಬರುತ್ತೆ, ಅವರು ಧೈರ್ಯವಂತರಾಗ್ತಾರೆ. ಪವಿತ್ರಾತ್ಮರವರಿಗೆ ಶಕ್ತಿ ಕೊಡ್ತಾರೆ. ದೇವರ ವಾಕ್ಯ ಇನ್ನೂ ಹೆಚ್ಚಾದ ಜನರಿಗೆ ಸಾರಲಿಕ್ಕೆ ಬೇಕಾದಂತ ಒಂದು ಶಕ್ತಿಯನ್ನು ದಯಪಾಲಿಸ್ತಾರೆ. ಆ ಪವಿತ್ರಾತ್ಮರ ಶಕ್ತಿಯಿಂದಲೇ ಪೇತ್ರ ಮತ್ತು ಇತರ ಶಿಷ್ಯರು ಅಧಿಕಾರಿಗಳ ಎದುರಿಗೇನೆ ಹೀಗೆ ಹೇಳ್ತಾರೆ, ಏನು ನಾವು ನೋಡಿದ್ದೇವೆ, ಏನು ನಾವು ಕೇಳಿದ್ದೇವೆ, ಅದನ್ನು ಕೇಳಿಕೊಂಡು ಸುಮ್ಮನೆಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾವು ಇತರಿಗೆ ಹೇಳಬೇಕು. ಅದೇ ಒಬ್ಬ ಸುವಾರ್ಥ ಪ್ರಸಾರಕನ ಮುಖ್ಯವಾದ ಗುಣ. ಅದು ತಾನು ಏನು ನೋಡಿದ್ದೇನೆ, ತಾನು ಏನು ಕೇಳಿದ್ದೇನೆ, ಅದನ್ನು ಇತರಿಗೆ ಹೇಳಿದಾಗ ಮಾತ್ರ ಆತ ಒಬ್ಬ ನಿಜವಾಗಿ ಕ್ರೈಸ್ತನಾಗಲಿಕ್ಕೆ ಸಾಧ್ಯ. ಆದುದರಿಂದ ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಮ್ಮ ಜೀವನದಲ್ಲಿ ಕೂಡ ಹಾಗೇನೆ ಯೋಹಾನ 1:1 ನೋಡ್ತಾ ಇದ್ದೇವೆ. ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಮನಸಾರೆ ಗ್ರಹಿಸಿದಂತ ಯೇಸು ಸ್ವಾಮಿಯನ್ನು ಇಟ್ಕೊಂಡು ಸುಮ್ಮನೆಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅವರ ಕೈಯಾರೆ ಮುಟ್ಟಿದ್ದೇವೆ ನಾವು. ಆದ ಕಾರಣ ಅಂತ ಯೇಸುವನ್ನು ಇಟ್ಕೊಂಡು ನಾವು ಸುಮ್ಮನೆಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಅವರನ್ನು ಇತರಿಗೆ ಕೊಡುವಂತ ಒಂದು ಜವಾಬ್ದಾರಿ, ಒಂದು ಕೆಲಸ ಯೇಸು ಸ್ವಾಮಿ ನನಗೆ ಕೊಟ್ಟಿದ್ದಾರೆ, ಅದನ್ನು ನಾನು ಇತರಿಗೆ ಕೊಡಬೇಕು. ಆಗ ಮಾತ್ರ ನಾನು ಯೇಸು ಸ್ವಾಮಿಯ ನಿಜವಾದ ಸಹಾಯಕನಾಗಲಿಕ್ಕೆ, ಶಿಷ್ಯನಾಗಲಿಕ್ಕೆ ನಮಗೆ ಸಾಧ್ಯ. ಆದುದರಿಂದ ಈ ವೇಳೆಯಲ್ಲಿ ಯೇಸು ಸ್ವಾಮಿ ಅನುಗ್ರಹವನ್ನು ಬೇಡಿಕೊಳ್ಳೋಣ. ನಾವೇನು ನೋಡಿದ್ದೇವೆ, ನಾವೇನು ಕೇಳಿದ್ದೇವೆ, ಅದನ್ನು ಇತರಿಗೆ ಕೂಡ ಹೇಳಲಿಕ್ಕೆ ಬೇಕಾದಂಥ ಒಂದು ಧೈರ್ಯವನ್ನು ಯೇಸು ಸ್ವಾಮಿ ನಮಗೆ ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚಿ. ತಂದೆಯಾದ ದೇವರೇ, ಕೇಳಿದಂಥ ವಾಕ್ಯಗಳನ್ನು, ಆ ವಾಕ್ಯಗಳಲ್ಲಿದ್ದಂಥ ವಾಗ್ದಾನಗಳನ್ನು ನನ್ನ ಜೀವನದಲ್ಲಿ ನೆರವೇರಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು, ಧೈರ್ಯವನ್ನು, ಪವಿತ್ರಾತ್ಮರ ಕೃಪೆಯನ್ನು ನನಗೆ ನೀಡಿರಿ. ಆಮೇಲೆ ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇಲೆ.